ತುಮಕೂರು ಶ್ರೀ ಮಹಾಲಿಂಗೇಶ್ವರ ದೇವರ ಧ್ವಜಸ್ತಂಭದ ಬಳಿ ಪ್ರತಿಭಟನೆಯನ್ನ ಮಾಡುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿ ಸತ್ಯಕ್ಕೆ ದೂರವಾದದ್ದು ಎಂದು ವಿಶ್ವಕರ್ಮ ಯುವ ಮಿಲನ ಸಂಘಟನೆ ಸ್ಪಷ್ಟನೆಯನ್ನ ನೀಡಿದೆ. ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಶ್ವಕರ್ಮ ಯುವ ಮಿಲನದ ಅಧ್ಯಕ್ಷ ವಿಕ್ರಮಯ್ಯ ಆಚಾರ್ಯ, ವಿಶ್ವಕರ್ಮ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಸಂತ್ರಸ್ತೆಯ ಮನೆಯವರಿಗೆ ಪಿಜಿ ಜಗನ್ನಿವಾಸ ರಾವ್ ಅವರು ಮಾತು ಕೊಟ್ಟು ಈಗ ಮೌನವಾಗಿದ್ದಾರೆ. ಇದನ್ನ ಪ್ರಶ್ನಿಸಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಪಿಜಿ ಜಗನ್ನಿವಾಸ ರಾವ್ ಅವರನ್ನ ದೇವಳದ ಚಾಕರಿ ಕೆಲಸದಿಂದ ತೆಗೆದು ಹಾಕಬೇಕು ಅಂತ ಹೇಳಿದ್ದೆವು. ಇಂದು ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಆ ಸಂತ್ರಸ್ತೆ ಹೆಣ್ಣು ಮಗಳಿಗೆ ಆದ ಅನ್ಯಾಯಕ್ಕೆ ಯಾರು ಸಾಕ್ಷಿಯಾಗಿದ್ದರೂ ಅವರಿಗೆ ಬುದ್ಧಿಯನ್ನ ಕೊಡಲಿ ಎಂದು ದೇವರ ಬಳಿ ಕೇಳಿಕೊಂಡಿದ್ದೇವೆ. ಅದು ಬಿಟ್ಟು ನಾಳೆ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಆರಂಭದ ಸಲುವಾಗಿ ನಡೆಯುವ ಧ್ವಜಾರೋಹಣ ಸಂದರ್ಭ ಧ್ವಜಸ್ತಂಭದ ಅಡಿಯಲ್ಲಿ ಕುಳಿತುಕೊಂಡು ಪ್ರತಿಭಟಿಸುವುದು ಎಂಬುದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದ್ರು. ಇನ್ನು ನಮ್ಮ ವಿಶ್ವಕರ್ಮ ಸಮಾಜ ಯಾವತ್ತಿಗೂ ದೇವರ ಕಾರ್ಯವನ್ನ ಮಾಡಿಕೊಂಡು ಬರುವವರು. ಅದು ಬಿಟ್ಟು ದೇವರ ಬಳಿ ಬಂದು ಪ್ರತಿಭಟನೆ ಮಾಡುವ ಸಮಾಜ ನಮ್ಮದಲ್ಲ. ನಮ್ಮಲ್ಲಿ ದೇವರ ಚಾಕರಿಯನ್ನ ಕೂಡ ಮಾಡುವವರು ಇದ್ದಾರೆ. ಹೀಗಿರುವಾಗ ನಾವು ದೇವರ ಉತ್ಸವ ಆಗಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ಕೆ ಆಗಲಿ ಕಿಂಚಿತು ತೊಂದರೆಯನ್ನ ಕೊಡುವವರಲ್ಲ ಅಂತ ಹೇಳಿದ್ರು. ಸಂತ್ರಸ್ತೆಯ ಕಡೆಯವರನ್ನ ದೇವಳದ ಒಳ ಪ್ರವೇಶಿಸಲು ಬಿಡೋದಿಲ್ಲ, ಅವರನ್ನ ಹೊರ ಹಾಕುತ್ತೇವೆ ಎಂದು ಹೇಳಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯವರ ಮಾತು ಸರಿಯಲ್ಲ. ಇವರು ಕೂಡ ಯಾವುದು ಸರಿ ತಪ್ಪು ಎಂಬುದನ್ನ ಅರಿತು ಮಾತನಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ಹೇಳಿದ್ರು. ವಿಶ್ವಕರ್ಮ ಸಮಾಜದ ಒಂದು ಮಹಿಳೆಗೆ ಆದಂಥ ಅನ್ಯಾಯಕ್ಕೆ ಇದರ ಬಗ್ಗೆ ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಿಜಿ ಜಗನ್ನಿವಾಸ ರಾವ್ ಅವರು ಕೊಟ್ಟಂತಹ ವಚನ ಭ್ರಷ್ಟರಾಗಿರುತ್ತಾರೆ. ಸೊ ಅದರ ಬಗ್ಗೆ ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೆಲವೊಂದು ಮಾಹಿತಿ ಕೊಟ್ಟಿರ್ತೇವೆ. ಏಕೆಂದರೆ ನಮ್ಮ ಸಮಾಜಕ್ಕೆ ಆದಂಥ ಒಂದು ಅನ್ಯಾಯಕ್ಕೆ ನಾವು ಈ ಕ್ಷೇತ್ರದಲ್ಲಿರುವಂಥ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಸಮಾಜದವರೆಲ್ಲ ಸೇರಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತ ಹೇಳುವಂಥ ಒಂದು ಮಾತನ್ನು ನಾವು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿದ್ದೇವೆ. ಆದರೆ ಮಾಧ್ಯಮ ಪ್ರತಿದಿನದಲ್ಲಿ ಹೇಳಿದ ನಂತರ ಹೊರಗಿನ ಒಂದು ಜಾಲತಾಣದಲ್ಲಿ ಈ ಒಂದು ವಿಚಾರ ಅಸ್ತವ್ಯಸ್ತವಾಗಿ ಹೋಗಿರ್ತದೆ. ಯಾಕೆಂದರೆ ನಾವು ಹೇಳುವಂಥದ್ದು ನಮ್ಮ ಈ ಸೀಮೆಯ ಒಂದು ದೇವರ ಒಂದು ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಒಂದು ಮಹಿಳೆಗೆ ಆದಂಥ ಒಂದು ಅನ್ಯಾಯಕ್ಕೆ ದೇವರಲ್ಲಿ ಪ್ರಾರ್ಥನೆ ಕೋರಿ ಅದಕ್ಕೆ ಒಂದು ನ್ಯಾಯ ಕೇಳುವಂಥ ಒಂದು ವ್ಯವಸ್ಥೆ ನಾವು ಕೇಳಿರ್ತೇವೆ. ಆದರೆ ಜಾಲತಾಣದಲ್ಲಿ ಹೇಗೆ ಆಗಿದೆ ಅಂದರೆ ಇವರು ವಿಶ್ವಕರ್ಮ ಸಮಾಜದವರು ಪ್ರತಿಭಟನೆ ಮಾಡ್ತಾರೆ, ದೇವರೆದುರಲ್ಲಿ ಧ್ವಜಸ್ತಂಭದಲ್ಲಿ ನಿಂತುಕೊಂಡು ಒಂದು ಪ್ರತಿಭಟನೆ ಮಾಡ್ತಾರೆ. ಆದರೆ ನೋಡಿ, ನಾವು ಒಂದು ವಿಶ್ವಬ್ರಾಹ್ಮಣ ಸಮಾಜಕ್ಕೆ ಸೇರುವಂಥ ನಾವೊಂದು ಜನಿವರಾಗಿರ್ತೇವೆ. ನಮಗೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಂಡು ಬರಬೇಕಂತ ಒಂದು ಶಿಸ್ತು ನಮ್ಮಲ್ಲಿದೆ. ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಸಂರಕ್ಷಣಾ ಸಮಿತಿಯವರು ಹೇಳ್ತಾರೆ, ವಿಶ್ವಕರ್ಮ ಸಮಾಜದವರು ಆ ಪತ್ರಿಕಾಗೋಷ್ಠಿಯಲ್ಲಿದ್ದವರಿಗೆ ದೇವಸ್ಥಾನದೊಳಗೆ ಪ್ರವೇಶ ಮಾಡಲಿಕ್ಕೆ ಬಿಡುವುದಿಲ್ಲ, ಅವರನ್ನು ಹೊರದಬ್ತೇವೆ. ಇದೆಲ್ಲ ಒಂದು ನಾವು ಹೇಳಿದಂಥ ಮಾತಿಗೆ ಒಂದು ತಪ್ಪು ಕಲ್ಪನೆ ಇಟ್ಕೊಂಡು ನಾವು ಒಂದು ಮಹಿಳೆಗೆ ಅನ್ಯಾಯದ ವಿಚಾರವನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾಹಿತಿ ಕೊಟ್ಟಿರ್ತೇವೆ. ಕೊಡಿ ಏರುವ ಸಂದರ್ಭದಲ್ಲಿ ಆಗಿರ್ಬೋದು, ನಮ್ಮ ಉತ್ಸವ ಸಂದರ್ಭದಲ್ಲಿ ಸರ್ ಈ ಸಂದರ್ಭದಲ್ಲಿ ನೀವು ಬರಬೇಡಿ, ಯಾಕಂದ್ರೆ ಹೀಗೆ ವಿಚಾರಗಳಿದೆ, ನಮ್ಮ ಪಾವಿತ್ರ್ಯ ನಾವು ನಾವು ಬೆಳೆಸುವ ನೋಡಿ ಅಂಥದ್ದಿದ್ರೆ ನಾವು ಕೂಡ ಒಟ್ಟಿಗಿರ್ತೇವೆ, ಎಲ್ಲ ವಿಷಯ ನಾವು ಇರ್ತೇವೆ, ಇಲ್ಲ ಹೇಳೋದಿಲ್ಲ. ಆದರೆ ನಾವು ಒಂದು ಮಹಿಳೆಗೆ ಒಂದು ಅನ್ಯಾಯ ಆಗಿದೆ, ಆ ಮಹಿಳೆಯನ್ನೇ ದೂಷಿಸ್ತಾ ಇರ್ತಾರೆ. ಯಾಕಂದರೆ ಹುಡುಗನ ಬಗ್ಗೆ ಯಾವುದೊಂದು ಮಾಹಿತಿ ಕೊಡ್ತಾ ಇಲ್ಲ.